ಎಲ್ಲ ಟೈಪ್ಸ್ನ ಐಟಮ್ ಸಿಗ್ತದೆ ನಿಮಗೆ. ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್ ಎಲ್ಲ ಐಟಮ್ ಸಿಗ್ತದೆ. ಡೆಲಿವರಿ ವ್ಯವಸ್ಥೆ ಏನಾದರೂ ಇದೆಯಾ, ಹೇಗೆ? ಡೆಲಿವರಿ ಕೊಡ್ತೇವೆ. ಟಿ ವಿ, ಮಿಕ್ಸಿ, ಗ್ರೈಂಡರ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ ಮತ್ತು ಸ್ಯಾನಿಟರಿ, ಪ್ಲಂಬಿಂಗ್, ಫಿಟ್ಟಿಂಗ್ಸ್ ಎಲ್ಲವೂ ಸಿಗ್ತದೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನವರತ್ನ ಎಲೆಕ್ಟ್ರಾನಿಕ್ಸ್ ಅಂಡ್ ಪ್ಲಂಬಿಂಗ್ ಶಾಪ್ಗೆ ಬಂದಿದ್ದೇವೆ. ಹೊಸದಾಗಿ ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ಅಥವಾ ಇದ್ದ ಮನೆಯನ್ನೇ ರಿನೋವೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಬೇಕಾಗುತ್ತೆ, ಪ್ಲಂಬಿಂಗ್ ವ್ಯವಸ್ಥೆಗಳು ಕೂಡ ಬೇಕಾಗುತ್ತೆ. ಇವೆಲ್ಲವೂ ಕೂಡ ಒಂದೇ ಸೂರಿನಡಿಯಲ್ಲಿ ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು ಅಂತ ತುಂಬಾ ಜನ ಯೋಚನೆ ಮಾಡ್ತೀರಾ. ಎಸ್, ಹಾಗಾಗಿ ನೀವು ನವರತ್ನ ಎಲೆಕ್ಟ್ರಾನಿಕ್ಸ್ ಅಂಡ್ ಪ್ಲಂಬಿಂಗ್ಗೆ ಬಂದ್ರೆ ಇಲ್ಲಿ ಎಲ್ಲ ಐಟಮ್ಗಳು ಕೂಡ ಕೈಗೆಟಕುವ ದರದಲ್ಲಿ, ಅದರ ಜೊತೆಗೆ ನಿಮ್ಮಿಷ್ಟದ ರೀತಿಯಲ್ಲೇ ಸಿಗ್ತಾ ಇರುವಂತದ್ದು. ಇವಾಗ ನ್ಯೂ ಇಯರ್ ಬೇರೆ ಬರ್ತಾ ಇದೆ, ಹಾಗಾಗಿ ಇಲ್ಲಿ ವಿಶೇಷವಾಗಿರುವಂತಹ ಆಫರ್ಗಳನ್ನ ಕೂಡ ಹಾಕಿದ್ದಾರೆ. ಇಲ್ಲಿರುವಂತಹ ಐಟಮ್ಗಳನ್ನ ನೋಡಬೇಕು, ಮಾಲಕರ ಜೊತೆ ಮಾತಾಡಬೇಕು, ಅದರ ಜೊತೆಗೆ ನ್ಯೂ ಇಯರ್ಗೆ ಯಾವೆಲ್ಲ ಆಫರ್ಗಳನ್ನ ಹಾಕಿದ್ದಾರೆ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ನವರತ್ನ ಎಲೆಕ್ಟ್ರಾನಿಕ್ಸ್ ಅಂಡ್ ಪ್ಲಂಬಿಂಗ್ಸ್ ನ ಮಾಲಕರಾಗಿರುವಂತಹ ರತನ್ ಸಿಂಗ್ ಅವರ ಪುತ್ರರಾಗಿರುವಂತಹ ಲೋಕೇಂದ್ರ ಸಿಂಗ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿದ್ದೀರಾ? ಐ ಆಮ್ ಫೈನ್. ಪುತ್ತೂರಿನಲ್ಲಿ ಅದೆಷ್ಟೋ ಎಲೆಕ್ಟ್ರಾನಿಕ್ಸ್ ಐಟಮ್ಗಳ ಮಳಿಗೆ ಇದೆ, ಆದ್ರೆ ಕೂಡ ಜನ ಮೆಚ್ಕೊಂಡಿರುವಂತದ್ದು, ತುಂಬಾ ಜನ ಬರ್ತಾ ಇರೋದು ಅಂತ ಹೇಳಿದ್ರೆ ನವರತ್ನಿಗೆ. ಇಲ್ಲಿರುವಂತಹ ಸ್ಪೆಷಾಲಿಟಿ ಬಗ್ಗೆ ಹೇಳಿ ಸರ್, ಹಾಗೆ ಇಲ್ಲಿರುವಂತಹ ಐಟಮ್ಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ. ಆಲ್ಮೋಸ್ಟ್ ಎಲ್ಲ ಟೈಪ್ಸ್ನ ಐಟಮ್ ಸಿಗ್ತದೆ ನಿಮಗೆ. ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್ ಎಲ್ಲ ಐಟಮ್ ಸಿಗ್ತದೆ. ಅದಕ್ಕೆ ಆಲ್ಮೋಸ್ಟ್ ಒಂದು ಮನೆಯಲ್ಲಿ ಬೇಕಿರುವ ಎಲ್ಲ ಐಟಮ್ ಇಲ್ಲೆಲ್ಲ ಅವೈಲೇಬಲ್ ಉಂಟು. ಆ ಪ್ರಕಾರ ಎಲ್ಲರೂ ಒಂದು ಕಡೆಯಿಂದಲೇ ಶಾಪ್ ಮಾಡಬೇಕಂತ ಹೇಳಿ ಇಲ್ಲಿ ಬರ್ತಾರೆ. ಮತ್ತು ನಾವು ಕ್ಲೈಂಟ್ಸಿಗೆ ಸಜೆಷನ್ ಕೊಡ್ತೇವೆ, ಯಾವುದು ಬೆಸ್ಟ್ ಐಟಮ್, ಯಾವುದು ನೀವು ಹಾಕಬೇಕು, ಅವರ ಬಜೆಟಿಗೆ ಅಡ್ಜಸ್ಟ್ ಆಗುವಂಥ ಐಟಮಿಗೆ ನಾವೆಲ್ಲ ಹೇಳ್ತೇವೆ, ನೀವು ಇದು ಹಾಕ್ಬೋದು ಅಂತೇಳಿ. ಮತ್ತು ಮನೆ ಕಟ್ಟೋದಂದರೆ ಎಲ್ಲರಿಗೆ ಒಂದು ದೊಡ್ಡ ವಿಷಯ, ಹಾಗೆ ನಾವು ಅವರಿಗೆ ಬೆಸ್ಟ್ ಐಟಮ್ ಹೇಳೋದು, ಪ್ರಿಫರ್ ಮಾಡೋದು, ಅದೇ ಸಜೆಸ್ಟ್ ಮಾಡೋದು ಅವರಿಗೆ. ಅದಕ್ಕೆ ಅವರು ನಾವು ಇಲ್ಲಿ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಬಟ್ ಬಾಕಿ ಕಡೆ ಎಲ್ಲ ಪ್ರಾಫಿಟ್ ಓರಿಯೆಂಟೆಡ್ ಬಿಸ್ನೆಸಸ್, ಇಲ್ಲಿ ಹಾಗೆ ಅಲ್ಲ. ಇಲ್ಲಿ ಎಲ್ಲ ಕಸ್ಟಮರಿಗೆ ಒಂದೇ ಟ್ರೀಟ್ ಮಾಡೋದು. ಅದಕ್ಕೆ ಆಲ್ಮೋಸ್ಟ್ ಎಲ್ಲರ ಪೀಪಲ್ ಇಲ್ಲಿ ಜಾಸ್ತಿ ಸಜೆಷನ್ ಕೊಡ್ತಾರೆ, ಇಲ್ಲಿ ಒಳ್ಳೆ ಐಟಮ್ ಸಿಗ್ತದೆ ಅಂತ ಹೇಳಿ. ಎಷ್ಟು ವರ್ಷದಿಂದ ಕಾರ್ಯಾಚರಿಸ್ತಾ ಇದೆ ಇಲ್ಲಿ? ಆಲ್ಮೋಸ್ಟ್ 24 ಇಯರ್ಸ್ ಆಯಿತು. ಓಕೆ, ಜನ ಮೆಚ್ಕೊಂಡಿದ್ದಾರೆ. ಓಕೆ ಸರ್, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಶಾಪ್ ಓಪನ್ ಇದೆ? ಶಾಪ್ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ ರಾತ್ರಿ 9 ಗಂಟೆ ತನಕ. ರಾತ್ರಿ 9 ಗಂಟೆ ತನಕ ಇರುತ್ತೆ. ಎಷ್ಟು ಗಂಟೆಗೆ ಬೇಕಾದರೂ ಬರ್ಬೋದು, ಬೇಕಾಗಿರುವಂಥ ಐಟಮ್ಗಳನ್ನು ಪರ್ಚೇಸ್ ಮಾಡ್ಬೋದಾಗಿದೆ. ಬೇಕಾದ್ರೆ ಅರ್ಜೆಂಟ್ ಇದ್ದರೆ ಬೇಕಾದರೆ ಕಾಲ್ ಮಾಡಿ ಓಪನ್ ಮಾಡ್ತೇವೆ, ಹಾಗೆಂತ ಪ್ರಾಬ್ಲಮ್ ಇಲ್ಲ. ಓಪನ್ ಮಾಡಿ ಐಟಮ್ ಬೇಕಾದ್ರೆ ಕೊಡ್ತೇವೆ. ಓಕೆ ಸರ್, ಹಾಗಾಗಿ ಜಾಸ್ತಿ ಜನಗಳಿಗೆ ಇಷ್ಟ ಆಗೋದು ಅಂತ ನವರತ್ನ ಅಂತ ಹೇಳಿದ್ರೆ ಎನಿ ಟೈಮ್ ಅವೈಲೇಬಲ್ ಇರ್ತೀರಾ ನೀವು. ಹಾಗಾಗಿ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಶಾಪಲ್ಲಿ ಅರೌಂಡ್ ಆಲ್ಮೋಸ್ಟ್ 7 ಮೆಂಬರ್ಸ್ ಇದ್ದೇವೆ ಈಗ. ಓಕೆ, ಇವಾಗ ಡೆಲಿವರಿ ವ್ಯವಸ್ಥೆ ಏನಾದರೂ ಇದೆಯಾ, ಹೇಗೆ? ಡೆಲಿವರಿ ಕೊಡ್ತೇವೆ. ಬಿಗ್ ಆರ್ಡರ್ಸಿಗೆ ಮಾತ್ರ ಡೆಲಿವರಿ, ಚಿಕ್ಕ ಆರ್ಡರ್ಸಿಗೆಲ್ಲ. ಯಾವುದೇ ಐಟಮನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಗ್ರಾಹಕರು ಫಸ್ಟ್ ಕೇಳುವಂಥದ್ದು ಏನಾದರೂ ಆಫರ್ ಇದೆಯಾ, ನಾವು ತಗೊಳ್ಳುವಂಥ ಇದಕ್ಕೆ ಡಿಸ್ಕೌಂಟ್ ಏನಾದರೂ ಕೊಡ್ತಾರಾ ಅಂತ ಕೇಳ್ತಾರೆ. ಇಲ್ಲ, ಆಲ್ಮೋಸ್ಟ್ ಡಿಸ್ಕೌಂಟೆಡ್ ಪ್ರೈಸಲ್ಲೇ ಕೊಡೋದು ನಾವು. ನಮಗೆ ಅಷ್ಟೊಂದು ಪ್ರಾಫಿಟ್ ಏನು ಬೇಡ, ನಮಗೆ ಜಸ್ಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಕಸ್ಟಮರಿಗೆ ಹೇಳ್ತಾರೆ, ಕಸ್ಟಮರ್ ಒಂದು ಕಸ್ಟಮರ್ ಇನ್ನೊಂದು ಕಸ್ಟಮರಿಗೆ ಹೇಳ್ತಾರೆ. ಆ ಲೆಕ್ಕದಲ್ಲಿ ಪ್ರಾಫಿಟ್ ಬೇಡ ನಮಗೆ. ಅಷ್ಟೇನು ಡಿಸ್ಕೌಂಟ್, ಕಸ್ಟಮರ್ ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಒಳ್ಳೆಯದು. ಆ ಲೆವೆಲಲ್ಲಿ ಎಲ್ಲ ಒಳ್ಳೆಯದಾಗ್ತದೆ. ಮತ್ತು ಆಫರ್ಸ್ ಎಲ್ಲ ಇರ್ತದೆ. ಸದ್ಯಕ್ಕೆ ಎಂತ ಇಲ್ಲ, ನ್ಯೂ ಇಯರ್ ಆಫರ್ ಈಗ ಮಾಡ್ತೇವೆ. ಓಕೆ ಸರ್, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ? ಮನೆಯಲ್ಲಿರುವಂಥದ್ದೆಲ್ಲ ಐಟಮು ಸಿಗ್ತದೆ ನಮ್ಮಲ್ಲಿ. ಟಿ ವಿ, ಎಲೆಕ್ಟ್ರಾನಿಕ್ಸ್ ಎಲ್ಲ ಐಟಮ್ ಸಿಗ್ತದೆ. ಟಿ ವಿ, ಮಿಕ್ಸರ್, ಗ್ರೈಂಡರ್ ಮತ್ತು ಎಲೆಕ್ಟ್ರಿಕಲ್ ಎಲ್ಲ ಐಟಮ್ ಸಿಗ್ತದೆ. ಬಾಕಿ ಹಾರ್ಡ್ವೇರ್, ಪ್ಲಂಬಿಂಗ್ ಎಲ್ಲವೂ ಸಿಗ್ತದೆ. ಇಲ್ಲಿರುವಂಥದ್ದು ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ ಮತ್ತು ಪ್ಲಂಬಿಂಗ್, ಹಾರ್ಡ್ವೇರ್, ಸ್ಯಾನಿಟರಿ ಎಲ್ಲ ಸಿಗ್ತದೆ. ಮತ್ತು ಈ ನ್ಯೂ ಇಯರಲ್ಲಿ ಆಫರ್ ಸಹ ಉಂಟು ಎಲೆಕ್ಟ್ರಾನಿಕ್ಸ್ ಐಟಮ್ ಮೇಲೆ. ಸರ್, ನ್ಯೂ ಇಯರ್ ಹತ್ರ ಬರ್ತಾ ಇದೆ, ಹಾಗಾಗಿ ಯಾವುದಾದ್ರೂ ಸ್ಪೆಷಲ್ ಆಗಿರೋಂಥ ಆಫರ್ಗಳನ್ನ ಹಾಕಿದ್ದೀರಾ, ಹೇಗೆ? ಮಿಕ್ಸಿ ಗ್ರೈಂಡರ್ ಮೇಲೆ ಆಫರ್ ಉಂಟು. ಮತ್ತು ಆಲ್ಮೋಸ್ಟ್ ಎಲ್ಲ ಸೈಜಿನ ಟಿ ವಿ ಉಂಟು. 24, 32, 43, 50, 55, 1 ಇಯರ್, 2 ಇಯರ್, 3 ಇಯರ್ ವಾರಂಟಿ. ಅದರ ಮೇಲೆ ಆಫರ್ ಲಾಂಚ್ ಮಾಡ್ತಿದ್ದೇವೆ ನ್ಯೂ ಇಯರಿಗೆ. ನವರತ್ನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಪ್ಲಂಬಿಂಗ್
ಸುದೀರ್ಘ 24 ವರ್ಷಗಳ ಜರ್ನಿ, ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿಕೊಂಡು ಗುಣಮಟ್ಟದ ಸೇವೆಯನ್ನ ನೀಡ್ತಾ ಇರುವಂತದ್ದು. ಪುತ್ತೂರಿನಲ್ಲಿ ಅದೆಷ್ಟೋ ಪ್ಲಂಬಿಂಗ್ ಹಾಗೇನೆ ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನ ಮಾರಾಟ ಮಾಡುವಂತ ಮಳಿಗೆ ಇದ್ರೂ ಕೂಡ ಅದೆಷ್ಟೋ ಜನ ಇಷ್ಟಪಟ್ಟು ಪ್ರೀತಿಯಿಂದ ಬರುವಂತದ್ದು ನವರತ್ನಗೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಗ್ರಾಹಕರನ್ನ ಕೂಡ ಉತ್ತಮ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ಅವರ ಮನೆಗೆ ಯಾವ ರೀತಿಯಾದಂತಹ ಐಟಮ್ಗಳು ಸೆಟ್ ಆಗುತ್ತೆ ಅನ್ನೋದನ್ನ ಅವರಿಗೆ ಕರೆಕ್ಟ್ ಆಗಿ ತಿಳಿಸಿ ಅವರ ಮನವರಿಕೆ ಮಾಡಿ ಐಟಮ್ಗಳನ್ನ ಕೊಡುವಂಥದ್ದು. ಪ್ರಾಫಿಟ್ ಅನ್ನೋವಂಥದ್ದು ಮುಖ್ಯವಾಗಿ ಲೆಕ್ಕಕ್ಕೆ ತಗೊಳ್ಳದೆ ಇವರು ಜನರಿಗೆ ವಿಶ್ವಾಸಾರ್ಹವಾಗಿರುವಂತಹ ನಂಬಿಕೆಯ ಸೇವೆಯನ್ನ ನೀಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಸೇವೆಯನ್ನ ನೀಡ್ತಾ ಇರುವಂಥದ್ದು. ಹಾಗಾಗಿ ಪುತ್ತೂರಿನಲ್ಲಿರುವಂತಹ ಅದೆಷ್ಟೋ ಜನ ನವರತ್ನ ಎಲೆಕ್ಟ್ರಾನಿಕ್ಸ್ ಅಂಡ್ ಪ್ಲಂಬಿಂಗ್ ಗೆ ಬಂದು ಐಟಮ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ನೀವು ಕೂಡ ಒಂದು ಬಾರಿ ಇಲ್ಲಿಗೆ ಭೇಟಿ ಕೊಡಿ, ಇಲ್ಲಿರುವಂತಹ ಐಟಮ್ಗಳನ್ನ ಪರ್ಚೇಸ್ ಮಾಡಿ. ಅದರ ಜೊತೆಗೇನೆ ನಮಗೆ ಇವಾಗ ಮಾಲಕರು ಹೇಳಿದ್ರು ವಿಶೇಷವಾಗಿರುವಂತಹ ಆಫರ್ ಅನ್ನ ಹಾಕ್ತಾ ಇದ್ದೀವಿ ನ್ಯೂ ಇಯರ್ಗೆ ಅಂತ. ಇದರ ಪ್ರಯೋಜನವನ್ನ ಕೂಡ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ನವರತ್ನ ಎಲೆಕ್ಟ್ರಾನಿಕ್ಸ್ ಅಂಡ್ ಪ್ಲಂಬಿಂಗ್ ಇರುವಂತದ್ದು ದರ್ಬೆಗೆ ಹೋಗುವಾಗ ಸಚಿನ್ ಟ್ರೇಡರ್ಸ್ ಸಿಗುತ್ತಲ್ವಾ, ಅದರ ಆಪೋಸಿಟ್ ನಲ್ಲಿ ಇರುವಂತದ್ದು. ಹಾಗಾಗಿ ಪ್ರತಿಯೊಬ್ರು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಇಲ್ಲಿಯ ಸರ್ವಿಸ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.